ಅಖಿಲಾಂಡ ಕೋಟಿಗೆ ಆನಂದವಾಗಲು ಅವತಾರವೆತ್ತಿದ ಕಾರುಣ್ಯವೇ. ಅಖಿಲಾಂಡ ಕೋಟಿಗೆ ಆನಂದವಾಗಲು ಅವತಾರವೆತ್ತಿದ ಕಾರುಣ್ಯವೇ. ಹರಿಹರ ಶಕ್ತಿಯ ಸಾಫಲ್ಯವೇ. ಹರಿಹರ ಶಕ್ತಿಯ ಸಾಫಲ್ಯವೇ. ನನ್ನ ಸ್ವರರಾಗ ಸುಧೆಯಾಗಿ ನಲಿದಾಡುವೆ. ಅಖಿಲಾಂಡ ಕೋಟಿಗೆ ಆನಂದವಾಗಲು ಅವತಾರ. ಕಾರಣ ಅಂತ ಹೇಳಿದಾಗ ಭಜನೆಗೆ ಜನಪ್ರಿಯ ಕಮ್ಮಿ ಆಗಿ ಭಜನೆ ಬಂದ್ಬಿಡೋಕ್ಕಿಲ್ಲ ಅಂತ ಕಮ್ಮಿ ಆಗಿ ಪಂಚಾಜ್ಞಾನ ಈ ವರ್ಷ ಕೇರಿ ಮೊದಲು ಅಂದಾಜು
ಸಮಿತಿ ಪೂರ ತೀರ್ಮಾನ ಮಾಡ್ತದೆ. ಆಯ್ತು ಆ ದೇವರ ಈ ಭಜನೆ ಒಂದ್ಸರಿ ಪೂರ ಕ್ಷಮೆ ಮಾಡ್ತದೆ ಮಾತು ಮಾಡ್ಕೊಡ್ಕೊಂಡದ್ದು ದೇವರೊಡನೆ ಪ್ರಾರ್ಥನೆ. ಸ್ವಾಮಿ वक्रतुण्ड महाकाय कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. श्रवणं कीर्तनं विष्णोः स्मरणपादसेवनम् अर्चनं वन्दनं दास्यं यज्ञमात्मनिवेदनं सर्वविघ्नप्रसन्नं सर्वसिद्धिकरं परं सर्वजीवे प्रणेतारं वन्दे वेदं हरि ओम्.
ಅಖಿಲಾಂಡ ಕೋಟಿಗೆ ಆನಂದವಾಗಲು ಅವತಾರವೆತ್ತಿದ ಕಾರುಣ್ಯವೇ. ಸರಸಿಯಲಿ ಹಂಸಧ್ವನಿ ಕೇಳಿ ವಾತಾಪಿಯಾದ ವಿನಾಯಕನೇ. ನಾದ ಸರಸಿಯಲಿ ಹಂಸಧ್ವನಿ ಕೇಳಿ ವಾತಾಪಿಯಾದ ವಿನಾಯಕನೇ. ನನ್ನಲ್ಲಿ ಏನೆಂದು ನೀ ಮನೆ ಮಾಡಿದೆ ಒಂದನು ನಾರಿಯೇನು. ನನ್ನಲ್ಲಿ ಏನೆಂದು ನೀ ಮನೆ ಮಾಡಿದೆ ಒಂದನು ನಾರಿಯೇನು. ಅಖಿಲಾಂಡ ಕೋಟಿಗೆ ಆನಂದವಾಗಲು ಅವತಾರವೆತ್ತಿದ ಕಾರುಣ್ಯವೇ. ಹರಿಹರ ಶಕ್ತಿಯ ಸಾಫಲ್ಯವೇ. ಹರಿಹರ ಶಕ್ತಿಯ ಸಾಫಲ್ಯವೇ. ನನ್ನ ಸ್ವರರಾಗ ಸುಧೆಯಾಗಿ ನಲಿದಾಡುವೆ. ಅಖಿಲಾಂಡ ಕೋಟಿಗೆ ಆನಂದವಾಗಲು ಅವತಾರವೆತ್ತಿದ ಕಾರುಣ್ಯವೇ. ಷಣ್ಮುಖ ಪ್ರಿಯನೆಂದು ಜಗವೆಲ್ಲ ಕರೆವಾಗ ನಿನ್ನಯ ಆಟವ ನೋಡಿ ನೋಡಿ. ಷಣ್ಮುಖ ಪ್ರಿಯನೆಂದು ಜಗವೆಲ್ಲ ಕರೆವಾಗ ನಿನ್ನಯ ಆಟವ ನೋಡಿ ನೋಡಿ. ಪಳನಿಯಲಿರುವ ವೇಲಯ್ಯ
ಕಣ್ಣು ಸಾಲದಯ್ಯ ನಿನ್ನ ರೂಪ ತುಂಬಿಕೊಳ್ಳಲು ಕೋಟಿ ಕಣ್ಣು ಸಾಲದಯ್ಯ ನಿನ್ನ ರೂಪ ತುಂಬಿಕೊಳ್ಳಲು ಹೇಗೆ ನಿನ್ನ ಕಾಣಲಯ್ಯ ಹೇಗೆ ನಿಲ್ಲಲು ಹೇಗೆ ನಿನ್ನ ಕಾಣಲಯ್ಯ ಹೇಗೆ ನಿಲ್ಲಲು ಸೂರ್ಯ ಮನದಲ್ಲಿ ಪತ್ತೆ ಕಾಣುತ್ತಿರಲು ಸೂರ್ಯ ಮನದಲ್ಲಿ ಪತ್ತೆ ಕಾಣುತ್ತಿರಲು ಆಕಾಶ ಭೂಮಿಗಳ ಒಂದು ಮಾಡಿದ ನಿನ್ನಗೆ Thank you.
ಶ್ರೀ ಗೋವಿಂದ ಗೋವಿಂದ ಶ್ರೀ ಕೋಟೆ ಶ್ರೀ ಸೂರ್ಯರಾಮನಿಗೆ ಗೋವಿಂದ 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 महास्वस्थन्नमलोकवीरं महापूजवृक्षाकर्मिकं पार्वतीर्धरणं शास्तारं प्रणमाम्यहं धर्मशास्त्राय मन्वक्लाडकोटिब्रह्माण्डनायकं भूतनाथाय नमो नमः स्वामी हरिवरासनं विश्वमोहनं हरितदीश्वरम् आराग्यपादुहम् अरुविमर्दनं नित्यनर्तनं हरिहरात्मजं स्वामी देवमाश्रये चरणमय्यप्पा स्वामी चरणमय्यप्पा चरणमय्यप्पा स्वामी चरणमय्यप्पा शरणकीर्तनं शक्तमानसं भरणलोलुवं नर्तलानसम् ಸೂರ್ಯನಂದನ ಶ್ರೀ ಶನಿದೇವರ ಪೂಜಿಸುವ ಬನ್ನಿ ಶುಭ ಶನಿವಾರ ಶ್ರೀ ಶನಿದೇವರ ಪೂಜಿಸುವ ಬನ್ನಿ ಎಳ್ಳು ಭಕ್ತಿಯ ದೀಪವ ಹಚ್ಚಿ ಶನಿದೇವರ ಪಾದವ ಸ್ಮರಿಸುವ ಬನ್ನಿ ಸೂರ್ಯನಂದನ ಶ್ರೀ ಶನಿದೇವರ ಪೂಜಿಸುವ ಬನ್ನಿ ಶುಭ ಶನಿವಾರ ಶ್ರೀ ಶನಿದೇವರ ಪೂಜಿಸುವ ಬನ್ನಿ ಎಳ್ಳು ಭಕ್ತಿಯ ದೀಪವ ಹಚ್ಚಿ ಶನಿದೇವರ ಪಾದವ ಸ್ಮರಿಸುವ ಬನ್ನಿ ಸೂರ್ಯನಂದನ ಶ್ರೀ ಶನಿದೇವರ ಪೂಜಿಸುವ ಬನ್ನಿ ಶುಭ ಶನಿವಾರ ಶ್ರೀ ಶನಿದೇವರ ಪೂಜಿಸುವ ಬನ್ನಿ ವಾಹನ ನೀಲಕಾಯ ದೇವಾ ಲೋಹದಾನವ ಗೈಯೆ ಪೊರೆವ ದೇವಾ ಕಾಕವಾಹನ ನೀಲಕಾಯ ದೇವಾ ಲೋಹದಾನವ ಗೈಯೆ ಪೊರೆವ ದೇವಾ ಗ್ರಹದ ಸಾಲನಿ ಹೊಳೆವ ದೇವನು ಗ್ರಹದ ಸಾಲನಿ ಹೊಳೆವ ದೇವನು ಶ್ರೀಚಾಯತನಯನೀತನು ಮಂಗಳ ರೂಪನು ಶ್ರೀಚಾಯತನಯನೀತನು ಮಂಗಳ ರೂಪನು ಸೂರ್ಯನಂದನ ಶ್ರೀ ಶನಿದೇವರ ಪೂಜಿಸುವ ಬನ್ನಿ ಶುಭ ಶನಿವಾರ ಶ್ರೀ ಶನಿದೇವರ ಪೂಜಿಸುವ ಬನ್ನಿ ಎಳ್ಳು ಭಕ್ತಿಯ ದೀಪವ ಹಚ್ಚಿ ಶನಿದೇವರ ಪಾದವ ಸ್ಮರಿಸುವ ಬನ್ನಿ ಸೂರ್ಯನಂದನ ಶ್ರೀ ಶನಿದೇವರ ಪೂಜಿಸುವ ಬನ್ನಿ ಶುಭ ಶನಿವಾರ ಶ್ರೀ ಶನಿದೇವರ ಪೂಜಿಸುವ ಬನ್ನಿ ಸಂತೋಷಗೊಳ್ಳುವಂತಹ ಆ ಶನಿಯನ್ನು ನಾವು ಕಲ್ಪೋಕ್ತವಿಧಿಯಲ್ಲಿ ಆರಾಧಿಸಿಕೊಂಡು ಶನಿಯನ್ನು ನಾವು ಪೂಜಿಸಿಕೊಂಡಿದ್ದೇವೆ. ಆದಿತ್ಯಾದಿ ನವಗ್ರಹ ಶುಭಕರಾ ಪ್ರತಿದಿನ ಕುರುವಂತು ನೋ ಮಂಗಲಂ ಅನ್ನುವುದಾಗಿ ನಿತ್ಯ ಸ್ತೋತ್ರ ಅಂತ ಕರೀತೇವೆ. ಈ ಗ್ರಹಚಾರ ಅನ್ನುವಂತಹ ಶಬ್ದಕ್ಕೆ ನಾವು ಎಷ್ಟು ದೊಡ್ಡ ಅರ್ಥವನ್ನು ಕಲ್ಪಿಸಿದ್ದೇವೆ ಅಂತ ಕೇಳಿದ್ರೆ ನಮಗೇನಾದರೂ ತೊಂದರೆ ಆದರೆ ಅಯ್ಯೋ ನನ್ನ ಗ್ರಹಚಾರ ಅಂತ ನಾವು ಕರೀತೇವೆ. ಆದರೆ ಈ ಗ್ರಹಚಾರ ಅನ್ನುವಂತಹ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ ಗ್ರಹಾಹ ಚರಂತೀತಿ ಗ್ರಹಚಾರ. ಗ್ರಹಚಾರ ಅಂತ ಹೇಳಿದ್ರೆ ದೋಷ ಅಂತ ಅರ್ಥ ಅಲ್ಲ.
ಅದನ್ನು ನಾವು ದೋಷ ಅಂತ ಪರಿಗಣಿಸಿದ್ದೇವೆ. ಗ್ರಹಗಳು ಚಲಿಸುವಂತಹ ವ್ಯವಸ್ಥೆ ಇದೆ, ಅದು ಗ್ರಹಾಹ ಚರಂತಿ. ಗ್ರಹಗಳು ಒಂದು ಮನೆಯಿಂದ ಮತ್ತೊಂದು ಮನೆಗೆ ಚಲಿಸ್ತವೆ. ಮೇಷರಾಶಿಯಿಂದ ವೃಷಭ ರಾಶಿಗೆ, ಮಿಥುನ ರಾಶಿಗೆ, ಕರ್ಕಾಟಕ, ಸಿಂಹ, ಹೀಗೆ ಒಂದೊಂದು ಮನೆಗೆ ಒಂದೊಂದು ಗ್ರಹಗಳು ಅವರವರ ಅವಧಿಯನ್ನು ಅನುಸರಿಸಿಕೊಂಡು ಗ್ರಹಗಳು ಚಲನೆಯನ್ನು ಶುಕ್ರನನ್ನು ಆರಾಧನೆ ಮಾಡುವುದರಿಂದ ಒಳ್ಳೆಯ ಜ್ಞಾನ ಅನ್ನುವುದು ಪ್ರಾಪ್ತಿಯಾಗ್ತದೆ, ಒಳ್ಳೆಯ ವಿದ್ಯೆ ಅನ್ನುವುದು ಪ್ರಾಪ್ತಿಯಾಗ್ತದೆ ನಮಗೆ. ಇನ್ನು ಶನಿಗ್ರಹ, ಶನಿಗ್ರಹ ನಮ್ಮ ದೇಹದಲ್ಲಿ ಎಲ್ಲಿದ್ದಾನೆ? ದಿನಮನೇಹೆ ಮಂದಂ ತ್ರಿಕೂಟಸ್ಥಲೇ. ತ್ರಿಕೂಟಸ್ಥಳ, ತ್ರಿಕೂಟ ಅಂತ ಹೇಳಿದ್ರೆ ಏನು? ಕೂಟಸ್ಥಳ ಅಂತ ಕೂಟ ಅಂತ ಹೇಳಿದ್ರೆ ಎರಡು ಎಲುಬುಗಳು ಸೇರುವಂತಹ ಜಾಗ, ಕೂಟ ಜಾಗ ಅಂತ ಕರಿತೇವೆ. ಅಂತಹ ಕೂಟಸ್ಥಳಗಳಲ್ಲಿ ಶನಿಗ್ರಹ ಇದ್ದಾನಂತೆ. ಆ ಶನಿಯನ್ನು ಆರಾಧನೆ ಮಾಡುವುದರ ಮೂಲಕವಾಗಿ ಆತ್ಮಸ್ಥೈರ್ಯ ಅನ್ನುವುದು ಜಾಗೃತಿಯಾಗ್ತದೆ, ಶೌರ್ಯ ಅನ್ನುವುದು ಪ್ರಾಪ್ತಿಯಾಗ್ತದೆ, ದೇವತಾ ಆರಾಧನೆ ಮಾಡಲಿಕ್ಕೆ ಬೇಕಾದಂತಹ ಒಳ್ಳೆ ಜಾಗೃತಿ ಎನ್ನುವುದು ನಮ್ಮಲ್ಲಿ ಪ್ರಾಪ್ತಿಯಾಗ್ತದೆ. ಅದಕ್ಕೆ ಬೇಕಾಗಿ ಶನಿಯನ್ನು, ನಮ್ಮ ದೇಹದಲ್ಲಿರುವಂತಹ ಶನಿಯನ್ನು ಆರಾಧಿಸಿಕೊಂಡು ಬರಬೇಕು. ಇನ್ನು ರಾಹುಗ್ರಹ ಮತ್ತೆ ಕೇತುಗ್ರಹ, 8 ಮತ್ತು 9ನೇ ಗ್ರಹವಾದಂತಹ ರಾಹುಕೇತು ಗ್ರಹಗಳು ನಾಡಿ ಮರಮಸು ರಾಹುಕೇತು ಗುಳಿಗಾನ್. ನಾಡಿ ಮತ್ತೆ ಮರ್ಮಸ್ಥಾನ ಅಂತ ಉಂಟು. 72,000ಕ್ಕೂ ಹೆಚ್ಚು ನಾಡಿಗಳುಂಟು ಅಂತ ನಾವು ಕೇಳಿದ್ದೇವೆ. ಇನ್ನು ಮರ್ಮಸ್ಥಾನಗಳುಂಟು ಅಂತ, ಮರ್ಮಾಘಾತ, ಸ್ವಲ್ಪ ಪೆಟ್ಟಾದರೂ ಸಾಕು ಪ್ರಾಣ ಹೋಗುವಂತಹ ಮರ್ಮಸ್ಥಾನಗಳು ನಮ್ಮ ದೇಹದಲ್ಲಿ ಉಂಟು. ಅಂತಹ ನಾಡಿಗಳಿಗೆ ಅಧಿಪತಿ ಯಾರು ಅಂತ ಕೇಳಿದರೆ ರಾಹುಗ್ರಹ, ಮರ್ಮಸ್ಥಾನಕ್ಕೆ ಅಧಿಪತಿ ಯಾರು ಅಂತ ಕೇಳಿದರೆ ಕೇತುಗ್ರಹ. ಹಾಗಿರುವಾಗ ಈ 9 ಗ್ರಹಗಳು ನಮ್ಮ ದೇಹದಲ್ಲಿಯೇ ಇರುವ ಕಾರಣ ಆ ಗ್ರಹಗಳನ್ನು ನಿತ್ಯ ಆರಾಧನೆ ಮಾಡಿಕೊಂಡು ಬರಬೇಕು. ಹಾಗಿರುವಾಗ ನಿತ್ಯ ಉಪಾಸನೆ ಆರಾಧನೆಗೆ ಯೋಗ್ಯವಾದಂತಹ ಗ್ರಹಗಳಲ್ಲಿಯೂ ವಿಶೇಷವಾಗಿ ನಮಗೆ ವಿಶೇಷವಾದಂತಹ ದರ್ಶನವನ್ನು ಕೊಡುವಂತಹ ಗ್ರಹ ಯಾರು ಅಂತ ಕೇಳಿದರೆ ಶನಿಗ್ರಹ. ಅಂತಹ ಶನಿಯನ್ನು ನಮ್ಮ ಜಾತಕದಲ್ಲಿ ಎಲ್ಲ ಗ್ರಹಗಳಿಂದಲೂ ಹೆಚ್ಚು ಶನಿಗ್ರಹ ಹೆಚ್ಚು ನಮ್ಮ ಜಾತಕದಲ್ಲಿಯೂ ನಮ್ಮ ಚಾರಸ್ಥಿತಿಯಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಹೇಗೆ ಅಂತ ಕೇಳಿದರೆ, ನಮ್ಮ ರಾಶಿಗೆ ಶನಿ ಬಂದರೆ ನಮಗೆ ದೋಷ, 7.5 ಶನಿ ದೋಷ. ನಮ್ಮ ರಾಶಿಯಿಂದ ಹಿಂದಿನ ರಾಶಿಗೆ ಬಂದರೆ ನಮಗೆ 7.5 ಶನಿ ದೋಷ. ನಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಬಂದರೆ ನಮಗೆ 7.5 ಶನಿ ದೋಷ. ನಮ್ಮ ರಾಶಿಯಿಂದ 5ನೇ ರಾಶಿಗೆ ಬಂದರೆ ನಮಗೆ ಪಂಚಮ ಶನಿ ದೋಷ. ನಮ್ಮ ರಾಶಿಯಿಂದ 8ನೇ ಮನೆ ಬಂದರೆ ಅಷ್ಟಮ ಶನಿ ದೋಷ. ನಮ್ಮ ರಾಶಿಯಿಂದ 7ನೇ ಮನೆಗೆ, 10ನೇ ಮನೆಗೆ, 4ನೇ ಮನೆಗೆ ಬಂದರೆ ಕಂಟಕ ಶನಿ ದೋಷ. ಇನ್ನು ಶನಿ ಮಹರ್ದಶೆ ಅಂತ ನಾವು ಕರಿತೇವೆ. 19 ವರ್ಷ ಶನಿ ದಶೆ ಎನ್ನುವಂತಹದ್ದಿದೆ. ಅಂತಹ ಶನಿ ದಶೆಯಲ್ಲಿ 19 ವರ್ಷಗಳ ಕಾಲ ಶನಿ ನಮ್ಮ ರಾಶಿಯಲ್ಲಿ ಪ್ರವೇಶ ಮಾಡಿಕೊಂಡಿರ್ತಾನೆ. ಹಾಗಿರುವಾಗ ಇಂತಹ ಶನಿ ನಮ್ಮ ಜಾತಕದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಗ್ರಹ ಸಂಭೂತನಾಗಿ ನಮ್ಮ ಜಾತಕದಲ್ಲಿ ಶನಿ ಇರ್ತಾನೆ. ಹಾಗಿರುವಾಗ ಅಂತಹ ಚಾರಸ್ಥಿತಿಯಲ್ಲಿರುವಂತಹ ಶನಿಯನ್ನು ವಿಶೇಷವಾಗಿ ಆರಾಧನೆ ಮಾಡಿಕೊಂಡು ಬರುವುದರಿಂದ ಶನಿಯಿಂದ ಬರುವುದಾದಂತಹ ಸಮಸ್ತ ವಿಧವಾದಂತಹ ದೋಷಗಳೆಲ್ಲ ನಮಗೆ ನಿವೃತ್ತಿಯಾಗುತ್ತದೆ. ಅದಕ್ಕೆ ಬೇಕಾಗಿ ಶನಿಯನ್ನು ಆರಾಧಿಸಿಕೊಂಡು ಬರಬೇಕು. ಇನ್ನು ಶನಿಯನ್ನು ಆರಾಧಿಸಲಿಕ್ಕೆ ಆಗದೇ ಇದ್ದವರು ಶನಿಯ ವರದೇವತೆಯಾದಂತಹ ಶಾಸ್ತಾರನನ್ನು, ಅಂದರೆ ಅಯ್ಯಪ್ಪನನ್ನು ಆರಾಧಿಸಿಕೊಂಡು ಬರಬೇಕು ಅಂತ ಹೇಳ್ತಾರೆ. ಯಾರಿಗಾರು ಶನಿ ದೋಷ ಇದ್ದರೆ ನೀವು ಶಬರಿಮಲೆಗೆ ಹೋಗಿ ಅಂತ ಹೇಳುತ್ತಾರೆ. ಯಾಕೆ ಅಂತ ಕೇಳಿದರೆ, ಅವನಿಗಿರುವಂತಹ ಶನಿ ದೋಷಗಳನ್ನೆಲ್ಲ ನಾಶ ಮಾಡುವಂತಹ ಸಾಮರ್ಥ್ಯ ಅವನಲ್ಲಿ ಉಂಟು. ಅದಕ್ಕೆ ಬೇಕಾಗಿ ಅಂತಹ ಶನಿಯನ್ನ ವಿಶೇಷವಾಗಿ ಆರಾಧನೆ ಮಾಡಿಕೊಂಡು ಬರಬೇಕು. ಅದಕ್ಕೆ ಬೇಕಾಗಿ ಶನಿಯನ್ನು ಇವತ್ತು ನಾವು ಆರಾಧಿಸಿಕೊಂಡಿದ್ದೇವೆ. ಅಂತಹ ಶನಿಯ ಮಾಯೆಗೆ ಒಳಗಾದವರು ಯಾರಿದ್ದಾರೆ, ಶನಿಯ ಆರಾಧನೆಯನ್ನು ಮಾಡಿ ಒಳ್ಳೆಯ ಉಚ್ಚಸ್ಥಾನವನ್ನು ಪಡೆದವರು ಯಾರಿದ್ದಾರೆ ಅನ್ನುವುದಾಗಿ ಚಿಂತನೆ ಮಾಡಲಿಕ್ಕೆ ಹೊರಟ್ರೆ, ಆಸೀತ್ ಚೋಲದೇಶೇ ಸತ್ಯೇಂದ್ರೋ ನಾಮ ಪಾರ್ಥಿವ ಧರ್ಮೇಣ ಪಾಲಯಾಮಾಸ ಪ್ರಜಾಪುತ್ರ ನಿವೌರಸಾನ್. ಚೋಲದೇಶ ಅನ್ನುವಂತಹ ದೇಶದಲ್ಲಿ ಸತ್ಯೇಂದ್ರ ಅನ್ನುವಂತಹ ಒಬ್ಬ ರಾಜ ಬಹಳ ಒಳ್ಳೆಯಿಂದ ರಾಜ್ಯಭಾರವನ್ನು ಮಾಡಿಕೊಳ್ಳುತ್ತಾ ಇರ್ತಾನೆ. ಹೀಗೆ ರಾಜ್ಯಭಾರವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ದೈವ ವಿಷಯಯೋಗೇನ ಶನಿಮಾಯ ವಶಂಗತಃ, ದೈವ ಅನುಗ್ರಹದಿಂದ ಅನಾನುಕೂಲತೆಯಿಂದ ಅವನಿಗೆ ಶನಿಮಾಯೆಗೆ ಒಳಗಾಗುತ್ತಾನೆ.
ಸತ್ಯೇಂದ್ರ ಅನ್ನುವಂತಹ ರಾಜ. ಹೀಗೆ ಸತ್ಯೇಂದ್ರ ಅನ್ನುವಂತಹ ರಾಜ ಶನಿಮಾಯೆಗೆ ಒಳಗಾದಂತಹ ಸಂದರ್ಭದಲ್ಲಿ ಇವ ನನ್ನ ಅರಮನೆಯನ್ನು ಬಿಟ್ಟು ಬೇರೆ ದೇಶವನ್ನು ಸೇರಿ ಬಹಳ ಕಷ್ಟವನ್ನು ಪಡ್ತಾ ಇರುವಂತಹ ಸಂದರ್ಭದಲ್ಲಿ ಪರ್ಯಟನ ವಿವಿಧಾನ್ ಲೋಕಾನ್ ಮರ್ತ್ಯಲೋಕೋಪಮಾಗತಃ ದೇಶಾದ್ದೇಶಂ ಸಮಾಸತ್ಯ ರಾಜಸನ್ನಿಧಿಮಾಗತಃ. ಹೀಗೆ ಆ ಸಮಯದಲ್ಲಿ ದುಃಖಿತನಾದಂತಹ ಸತ್ಯೇಂದ್ರ ರಾಜನನ್ನು ನೋಡಿದಂತಹ ನಾರದ ಮಹರ್ಷಿಗಳು ದೇಶ ದೇಶಗಳನ್ನು ಸುತ್ತಿಕೊಂಡು ಬಂದು ಭೂಲೋಕಕ್ಕೆ ಬರುತ್ತಾರೆ. ಬಂದಂತಹ ನಾರದ ಮಹರ್ಷಿಗಳು ಸತ್ಯೇಂದ್ರ ರಾಜನನ್ನು ನೋಡಿದವರಾಗಿ ಸತ್ಯೇಂದ್ರ ರಾಜನನ್ನು ನೋಡಿ ಹೇಳುತ್ತಾರೆ, ಶನಿಮಾಯೆ ಅನ್ನುವಂತಹದ್ದು ಬಹಳ ವಿಚಿತ್ರವಾದದ್ದು. ಹಾಗಾದ ಕಾರಣ ಸುಖೆ ದುಃಖೆ ಮನುಷ್ಯಸ್ಯ ಸರ್ವದಾ ನುಗಚ್ಚತಃ ಧೀರೋಪಿ ಯಥಾರಾತ್ರಿ ರಾತ್ರಿರೇನು ತಥಾ ದಿವ. ಹೇಗೆ ರಾತ್ರಿ ಹೋದ ಮೇಲೆ ಬೆಳಕು ಬರ್ತದೋ, ಬೆಳಗಾದ ಮೇಲೆ ಪುನಃ ರಾತ್ರಿಯಾಗುತ್ತದೋ, ಚಕ್ರಾರವ ಪಂಕ್ತಿರಿವ ಪಶ್ಯತಿ ಭಾಗ್ಯ ಪಂಕ್ತಿ ಗಚ್ಚತಿ ಎನ್ನುವುದಾಗಿ ಕರೆದಿದ್ದಾರೆ. ಹೇಗೆ ಚಕ್ರದ ಅರ ಇದ್ದ ಹಾಗೆ, ಚಕ್ರದ ಅರ ಒಮ್ಮೆ ಮೇಲೆ ಹೋದರೆ ತಿರುಗುವಾಗ ಪುನಃ ಕೆಳಗಡೆ ಬರ್ತದೆ, ಪುನಃ ಅದೇ ಚಕ್ರದ ಅರ ಕಡ್ಡಿ ಮೇಲೆ ಹೋಗ್ತದೆ, ಪುನಃ ಅದೇ ಕಡ್ಡಿ ಕೆಳಗೆ ಬರುತ್ತದೆ. ಹಾಗಿರುವಾಗ ಈ ಮೇಲೆ ಕೆಳಗೆ ಹೋಗುವ ಕಡ್ಡಿ ಇದೆಯಲ್ಲ, ಇದು ಭಾಗ್ಯ ಪಂಕ್ತಿ. ಯಾವಾಗ ಮನುಷ್ಯನಿಗೆ ಭಾಗ್ಯ ಪಂಕ್ತಿ ಚೆನ್ನಾಗಿದೆ ಅವ ಮೇಲೆ ಹೋಗುತ್ತಾನೆ. ಅವನ ಭಾಗ್ಯ ಪಂಕ್ತಿ ಯಾವಾಗ ಕ್ಷೀಣವಾಗುತ್ತದೆ ಆವಾಗ ಅವ ಕೆಳಗೆ ಬರುತ್ತಾನೆ. ಹಾಗಿರುವಾಗ ಈ ಭಾಗ್ಯ ಪಂಕ್ತಿ ಎನ್ನುವಂತಹದ್ದು ಹಗಲು ರಾತ್ರಿ ಇದ್ದ ಹಾಗೆ. ಹಾಗಿರುವಾಗ ಸುಖ ಮತ್ತೆ ದುಃಖ ಎರಡರಲ್ಲೂ ಸಮಾನವಾಗಿರಬೇಕು. ಹಾಗಿರುವಾಗ ಇಂತಹ ದುಃಖವನ್ನು ಪಡೆದಂತಹ ಒಬ್ಬ ರಾಜ ಇದ್ದಾನೆ, ವಿಕ್ರಮಾದಿತ್ಯ. ಅವನನ್ನ ಕಥೆಯನ್ನು ನಾನು ಹೇಳುತ್ತೇನೆ ಎನ್ನುವುದಾಗಿ ಸತ್ಯೇಂದ್ರ ರಾಜನಿಗೆ ನಾರದ ಮಹರ್ಷಿಗಳು ವಿಕ್ರಮಾದಿತ್ಯನ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡುತ್ತಾರೆ. ವಿಕ್ರಮಾದಿತ್ಯ ಹೆಸರೇ ವಿಕ್ರಮಾದಿತ್ಯ, ವಿಕ್ರಮ ಅಂತ ಅರ್ಥ. ವಿಕ್ರಮಾದಿತ್ಯ ಅಂತ ಹೇಳಿದ್ರೆ ಅವ ಹೇಗಿದ್ದ ಅಂತ ಕೇಳಿದ್ರೆ, ಅವ ಚಿಕ್ಕದಿರುವಾಗ ಮಕ್ಕಳೆಲ್ಲ ಸೇರಿಸಿಕೊಂಡು ಆಟವಾಡ್ತಾ ಇದ್ದಂತೆ. ವಿಕ್ರಮಾದಿತ್ಯ ಮಕ್ಕಳೆಲ್ಲ ಸೇರಿಸಿಕೊಂಡು ಆಡ್ತಾ ಇರುವಂತಹ ಸಂದರ್ಭದಲ್ಲಿ ಇವ ರಾಜನ ವೇಷ ಹಾಕುವಂತಹದ್ದು, ಬಾಕಿ ಮಕ್ಕಳೆಲ್ಲ ಮಂತ್ರಿಗಳ ವೇಷವನ್ನು ಹಾಕುವಂತಹದ್ದು. ಇವ ರಾಜನ ವೇಷವನ್ನು ಹಾಕಿ ಕುಳಿತುಕೊಂಡಂತಹ ಸಂದರ್ಭದಲ್ಲಿ ಚಿಕ್ಕನಿರುವಾಗಲೇ ರಾಜನ ಗದ್ದುಗೆಯಲ್ಲಿ ಕೂತುಕೊಂಡು ಹೇಗೆ ತೀರ್ಮಾನವನ್ನು ಕೊಡಬೇಕಿತ್ತು ಅದೇ ರೀತಿಯಾದಂತಹ ಮಾತುಗಳನ್ನು ಆಡುತ್ತಾ ಇದ್ದಂತೆ ವಿಕ್ರಮಾದಿತ್ಯ. ಆವಾಗಲೇ ಅವನಲ್ಲಿ ಪೌರುಷ ರಾಜಶ್ರೀ ಎನ್ನುವಂತಹದ್ದು ಸುಪ್ತವಾಗಿತ್ತು. ಅಂತಹ ವಿಕ್ರಮಾದಿತ್ಯ ರಾಜ ತನ್ನ ಎಲ್ಲ ಉಜ್ಜಯಿನಿ ಎನ್ನುವಂತಹ ರಾಜ್ಯದಲ್ಲಿ ತನ್ನೆಲ್ಲ ಭಟರನ್ನು ಸೇರಿಸಿಕೊಂಡು ಒಳ್ಳೆ ಸಭೆಯನ್ನು ಮಾಡುತ್ತಾ ಇರುತ್ತಾನೆ. ಈ ಸಭೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿಗೆ ಒಬ್ಬ ಪಂಡಿತ, ಒಬ್ಬ ಬ್ರಾಹ್ಮಣ ಪಂಡಿತ ಬರ್ತಾನೆ. ಹೀಗೆ ಬ್ರಾಹ್ಮಣ ಪಂಡಿತ ಬಂದಂತಹ ಸಂದರ್ಭದಲ್ಲಿ ವಿಕ್ರಮಾದಿತ್ಯ ಸಭೆಯನ್ನು ನಿಲ್ಲಿಸಿ ಬ್ರಾಹ್ಮಣನನ್ನು ಕೇಳುತ್ತಾನೆ, ದಾರಿದ್ರ್ಯ ಸಾಗರೇ ಮಗ್ನ ಮಮಾದ್ದುರ ಮಹೀಪತೆ ನೃಪೋಪಿ ವಿಪ್ರವಚನಂ ಶುತ್ವ ತಾಪೇನ ಸಂಯುತಃ. ಆವಾಗ ಬಡೆ ಬ್ರಾಹ್ಮಣ ಹೇಳುತ್ತಾನೆ, ಪಂಡಿತ, ನಾನು ದರಿದ್ರ ಸಾಗರದಲ್ಲಿ ಮುಳುಗಿದ್ದೇನೆ, ಒಂದು ಹೊತ್ತಿನ ಊಟಕ್ಕೂ ನನಗೆ ಗತಿ ಇಲ್ಲ. ಹಾಗಿರುವಾಗ ರಾಜ್ಯದ ರಾಜನಾದವನನ್ನು ಹೇಗೆ ಅಂತ ಕೇಳಿದ್ರೆ, ಕಷ್ಟದಲ್ಲಿರುವಂತಹ ಪ್ರಜೆಗಳನ್ನು ಸಲಹುವಂತಹದ್ದು ರಾಜನ ಕರ್ತವ್ಯ. ರಾಜನಾದವನು, ಮಂತ್ರಿಯಾದವನು ಯಾರು ರಾಜ್ಯದಲ್ಲಿ ಕಷ್ಟಪಡ್ತಾ ಇದ್ದಾರೆ ಅವರಿಗೆ ಒಳ್ಳೆಯದನ್ನು ಮಾಡುವಂತಹದ್ದು ಮಂತ್ರಿಗಳ ಕರ್ತವ್ಯ, ರಾಜನ ಕರ್ತವ್ಯ. ಹಾಗಿರುವಾಗ ನೃಪೋಪಿ ವಿಪ್ರವಚನಂ ಪ್ರಣಾಮಂಚ ತತಕೃತ್ವ ಆಭವದ್ಧಾರಣಂ ಪ್ರತಿ ಕ್ಷತ್ರಿಯಾಣಾಂ ಪರೋಧರ್ಮಃ ಪ್ರಜಾಪಾಲನ ಪಾಲನಂ, ಪ್ರಜಾನ ಅನುಪಾಲನಂ, ಪ್ರಜೆಗಳ ಅನುಪಾಲನೆ ಮಾಡುವಂತಹದ್ದು, ಪ್ರಜೆಗಳನ್ನು ರಕ್ಷಣೆ ಮಾಡುವಂತಹದ್ದು ರಾಜನ ಕರ್ತವ್ಯ, ಮಂತ್ರಿಯ ಕರ್ತವ್ಯ. ಈಗಿನ ಮಂತ್ರಿಗಳಿದ್ದಾರೆ, ಅವರಿಗೆ ಹೊಟ್ಟೆ ತುಂಬಿದ ಮೇಲೆ ಮತ್ತೆ ಆಲೋಚನೆ ಮಾಡುತ್ತಾರೆ, ಬೇರೆಯವರಿಗೆ ಮಾಡಬೇಕು ಬಿಡಬೇಕು, ಚೆನ್ನಾಗಿರಬೇಕು. ಅದಕ್ಕೆ ಹಿಂದಿನವರು ಒಂದು ವಾಕ್ಯವನ್ನು ಮಾಡಿದ್ದಾರೆ, ಯಥಾ ರಾಜ ತಥಾ ಪ್ರಜಾ ಅನ್ನುವುದಾಗಿ. ಈ ಯಥಾ ರಾಜ ತಥಾ ಪ್ರಜಾ ಅನ್ನುವುದಾಗಿ ಹಿಂದಿನ ಕಾಲಕ್ಕೆ ಸೀಮಿತ ಹೊರತು ಈಗಿನ ಕಾಲಕ್ಕೆ ಅದು ಸೀಮಿತ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಪ್ರಜೆಗಳು ಎಲ್ಲಿಯೋ ಇರ್ತಾರೆ, ರಾಜ ಎಲ್ಲಿಯೋ ಅವನ ಕೆಲಸ ಮಾಡ್ತಾ ಇರ್ತಾನೆ. ಹಾಗಿರುವಾಗ ಈ ಬಂದಂತಹ ಬ್ರಾಹ್ಮಣನನ್ನು ನೋಡಿದಂತಹ ವಿಕ್ರಮಾದಿತ್ಯ ಒಂದು ಕುಂಬಳಕಾಯಿಯಲ್ಲಿ, ಕೂಷ್ಮಾಂಡ, ಒಂದು ಕುಂಬಳಕಾಯಿಯಲ್ಲಿ ಹಲವಾರು ಚಿನ್ನದ ನಾಣ್ಯಗಳನ್ನು ತುಂಬಿ ಈ ಬ್ರಾಹ್ಮಣನಿಗೆ ಕೊಡ್ತಾನೆ. ಇದನ್ನು ಮನೆಗೆ ಹೋಗಿ ಒಡಿಬೇಕು, ನಿನಗೆಲ್ಲ ಕಷ್ಟಗಳು ತೀರ್ತದೆ, ದೂರವಾಗುತ್ತದೆ ಅಂತ ಒಂದು ಕುಂಬಳಕಾಯಿಯನ್ನು ಬ್ರಾಹ್ಮಣನ ಕೈಯಲ್ಲಿ ಕೊಟ್ಟು ಅವನನ್ನು ಕಳಿಸ್ತಾನೆ. ಹೀಗೆ ಕುಂಬಳಕಾಯಿಯನ್ನು ಗ್ರಹಣ ಮಾಡಿದಂತಹ ಹಿಡಿದಂತಹ ಬ್ರಾಹ್ಮಣ ಅದನ್ನು ಕೊಂಡು ಹೋಗುತ್ತಾ ಇರುತ್ತಾನೆ ತನ್ನ ಮನೆಗೆ. ಇನ್ನೇನು ಮನೆ ತಲುಪಬೇಕು,
ಆ ಸಮಯಕ್ಕೆ ಸರಿಯಾಗಿ ಯಾವುದೋ ಒಬ್ಬ ಕಳ್ಳರಿಗೆ ಅವರ ಕುಂಬಳಕಾಯಿ ಬೇಕಾಗುವುದಿಲ್ಲ. ಆದರೆ ಈ ಕಳ್ಳ ಆ ಕುಂಬಳಕಾಯಿಯನ್ನು ಆಗಿರುವಾಗ ಭಗವಂತ ಇದ್ದಾನೆ, ದೇವರು ಇದ್ದಾನೆ ಎನ್ನುವಂತಹ ಅಸ್ತಿತ್ವ ಗೊತ್ತಾಗಬೇಕು ಅಂತಾದರೆ ಅಲ್ಲಿ ಯಜ್ಞ ಆಗಬೇಕು, ಸ್ತುತಿಯಾಗಬೇಕು, ಸ್ತೋತ್ರವಾಗಬೇಕು, ಭಗವಂತನ ಆರಾಧನೆಯಾಗಬೇಕು. ಇದಾದವಾಗ ಮಾತ್ರ ಅಲ್ಲಿ ದೇವತಾ ಆರಾಧನೆ ಎಲ್ಲಿ ಆಗುತ್ತದೆ ಅಲ್ಲಿ ಭಗವಂತ ಬರ್ತಾನೆ, ಅಲ್ಲಿ ಧರ್ಮ ಜಾಗೃತಿಯಾಗ್ತದೆ. ಅದಕ್ಕೆ ಬೇಕಾಗಿ ನಾವೆಲ್ಲ ಇವತ್ತು ಇಲ್ಲಿ ಸೇರಿದ್ದೇವೆ. ಯಾಕೆ ಸೇರಿದ್ದೇವೆ ಅಂತ ಕೇಳಿದರೆ ಶನಿಯ ಆರಾಧನೆಯಾಗುತ್ತದೆ, ಶನಿಯ ನಮಗೆ ಅನುಗ್ರಹಿಸ್ತಾನೆ, ಶನಿಯ ಪ್ರಸಾದ ಸಿಗ್ತದೆ, ಅಯ್ಯಪ್ಪನ ಅನುಗ್ರಹವಾಗ್ತದೆ ಎನ್ನುವಂತಹ ಒಂದು ಉದ್ದೇಶವನ್ನಿಟ್ಟುಕೊಂಡು ಇವತ್ತು ನಾವಿಲ್ಲಿ ಬಂದಿದ್ದೇವೆ. ಹಾಗಿರುವಾಗ ಇಷ್ಟು ಜನ ಇವತ್ತು ನಾವಿಲ್ಲಿ ಸೇರಿದ್ದೇವೆ ಅಂತಾದರೆ ಅದು ನಮ್ಮೊಂದು ಸಂಘಟನೆ. ಹಾಗಿರುವಾಗ ಸಂಘಶಕ್ತಿ ಕಲಯುಗೆ ಅನ್ನುವುದಾಗಿ ಕರೆದಿದ್ದಾರೆ. ಕಲಿಯುಗದಲ್ಲಿ ಏನು ಪ್ರಧಾನ ಅಂತ ಕೇಳಿದರೆ ಸಂಘಶಕ್ತಿ, ನಮ್ಮಲ್ಲಿ ಒಗ್ಗಟ್ಟು ಅದು ಪ್ರಧಾನವಾಗಿರಬೇಕು, ಬಾಕಿ ಅದು ತನ್ನಿಂತಾನೇ ಬರ್ತದೆ. ಹಾಗಿರುವಾಗ ಐಕಮತ್ಯ, ಒಮ್ಮತ ನಮ್ಮಲ್ಲಿರಬೇಕು. ಅದು ಎರಡೂ ಜಾಗೃತವಾದಾಗ ನಮ್ಮ ಈ ಮನಸ್ಸು, ದೇಹ, ಸ್ಥಿತಿ, ಜಾಗ, ಊರು, ಗ್ರಾಮ, ರಾಷ್ಟ್ರ ಇದೆಲ್ಲವೂ ಸರಿಯಾಗಿ ಚಲನೆಯಾಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಬೇಕಾದಂತಹ ಆ ಅಭಿವೃದ್ಧಿಯನ್ನು, ಅದಕ್ಕೆ ಬೇಕಾದಂತಹ ಭಾಗ್ಯಾದಿಗಳನ್ನು ಆ ಶನಿ ನಮ್ಮ ಪಾಲಿಗೆ ಅನುಗ್ರಹ ಮಾಡಿಕೊಟ್ಟು ಸಮಸ್ತ ಭಕ್ತನಿರುವಂತಹ ಸಮಸ್ತ ದೋಷಗಳನ್ನೇ ನಿವೃತ್ತಿ ಮಾಡಿಕೊಟ್ಟು ಶನಿಯ ಅನುಗ್ರಹದಿಂದ ಉತ್ತರೋತ್ತರವಾದಂತಹ ಶ್ರೇಯಸ್ಸು, ಸಮಸ್ತ ವಿಧವಾದಂತಹ ಸನ್ಮಂಗಲವನ್ನು ಆದಿತ್ಯಾದಿ ನವಗ್ರಹ ಸಹಿತನಾದಂತಹ ಶನಿ ನಮ್ಮ ಪಾಲಿಗೆ ಅನುಗ್ರಹ ಮಾಡಿಕೊಳ್ಳಲಿ ಅಂತ ನಾವೆಲ್ಲ ಶನಿಯಲ್ಲಿ ಪ್ರಾರ್ಥಿಸಿಕೊಳ್ಳೋಣ. ಶನೈಶ್ಚರೋ ರಾಶಿತೋ ರಾಶಿಮೇತಿ ಶನೈರ್ಭೋಗೋ ಗಮನಂ ಚೇಷ್ಟಿತಂಚ ಸೂರ್ಯಾತ್ಮಜಂ ಕ್ರೋಧನಂ ಸುಪ್ರಸನ್ನಂ ಶನೈಶ್ಚರಂ ಸದಾ ಶರಣಮಹಂ ಪ್ರಪದ್ಯೆ. आयतनं वेद आयतनवान् भवति आपो वै नक्षत्राणामायतनम् आयतनवान् भवति य एवं वेद योपामायतनं वेद आयतनवान् भवति पर्जन्यो वा अपामायतनम् आयतनवान् भवति आपो वै पर्जन्यस्यायतनम् आयतनवान् भवति य एवं वेद योपामायतनं वेद आयतनवान् भवति संवत्सरो वा अपामायतनम् आयतनवान् भवति यः संवत्सरस्यायतनं वेद आयतनवान् भवति आपो वै संवत्सरस्यायतनम् आयतनवान् भवति य एवं वेद यो अप्सुनावं प्रतिष्ठितां वेद प्रत्येव तिष्ठति यो वेदादौ स्वरः प्रोक्तो वेदान्ते च प्रतिष्ठितः तस्य प्रकृतिलीनस्य कोटिसूरसमप्रभा विघ्नं कुरु मे देवः सर्वकार्येषु सर्वदा शनैश्चरो राशितो राशिमेति शनैर्भोगो गमनं चेष्टितं च सूर्यात्मजं क्रोधनं सुप्रसन्नं शनैश्चरं सदा शरणमहं प्रपद्ये सपरिवार श्री शनैश्चराय नमः प्रार्थनां समर्पयामि. ಕಲಶಮತ್ತೆಗಳಲ್ಲಿ ಸ್ವಸ್ತಿಕಾ ಮಂಟಪ ಮಂಡಲ ಮತ್ತೆಗಳಲ್ಲಿ ಪರಿವಾರ ಸಹಿತನಾದಂತಹ ಶನಿದೇವರನ್ನು ಆವಾಹಿಸಿಕೊಂಡು ಆರಾಧಿಸಿಕೊಂಡು ಮಂಗಳಾರತಿಯನ್ನು ಮಾಡುವ ಭಕ್ತ ಜನರಿಗೆ ಈ ಸೇವೆಯನ್ನು ಮಾಡಿಕೊಳ್ಳಲಿಕ್ಕೆ ಬೇಕಾದಂತಹ ಯೋಗಭಾಗ್ಯಾದಿಗಳನ್ನು ಅನುಗ್ರಹಿಸುವುದರ ಮೂಲಕವಾಗಿ ಒಂದು ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಿಕೊಟ್ಟಿದ್ದಾರೆ. ನಾವೆಲ್ಲ ಸೇರಿಕೊಂಡು ಇವತ್ತು ಆ ಶನಿಯ ಆರಾಧನೆಯಲ್ಲಿ ಪಾಲ್ಗೊಂಡಿದ್ದೇವೆ. ಹಾಗಿರುವಾಗ 24 ಅನ್ನುವಂತಹದ್ದು ಬಹಳ ಶ್ರೇಷ್ಠವಾದಂತಹ ಸಂಖ್ಯೆ ಅಂತ ಹೇಳುತ್ತಾರೆ. ಗಾಯತ್ರಿಗೆ ಅಕ್ಷರ ಇರುವುದು 24. ಹಾಗಿರುವಾಗ ಚತುರ್ವಿಂಶತಿ ಷಟ್ಟಕ್ಷರ ತ್ರಿಪದ ಷಟ್ಕುಕ್ಷಿ ಅಂತ ಕರೀತದೆ. ಹಾಗಿರುವಾಗ ಅಂತಹ ವರ್ಷ ಇವತ್ತು ನಾವು ವಿಶೇಷವಾಗಿ ಆರಾಧಿಸಿಕೊಂಡಿದ್ದೇವೆ. ಮುಂದಿನ ವರ್ಷ 25ನೇ ವರ್ಷ. ಹಾಗಿರುವಾಗ ಒಂದು
ಸಂವತ್ಸರ ಪೂರ್ತಿಯಾಗಬೇಕು ಅಂತಾದರೆ ಕಾಲು ಭಾಗ ಆಗಿರುವಾಗ 100 ವರ್ಷದಲ್ಲಿ ಕಾಲು ಭಾಗವನ್ನು ನಾವಿವತ್ತು ಈ ಮುಂದಿನ ವರ್ಷಕ್ಕೆ ನಾವು ಇಡೀಡ್ತಾ ಇದ್ದೇವೆ. ಅಂತಹ ಶುಭ ಸಂದರ್ಭದಲ್ಲಿ ಮುಂದಿನ ವರ್ಷ ಇದರಲ್ಲಿ ಉನ್ನತವಾದಂತಹ ಸ್ಥಾನಮಾನ, ಕೀರ್ತಿ, ಸಂಪತ್ತು, ಜನಪದ ದೇವರ ಐಕ್ಯಮತ್ಯ, ಸಾಮರಸ್ಯ, ಭಗವಂತನ ಸೇವೆಯನ್ನು ಅನುರತವಾಗಿ ಮಾಡಿಕೊಂಡು ಬರಲಿಕ್ಕೆ ಬೇಕಾದಂತಹ ಭಕ್ತಿಯನ್ನು ನಮ್ಮಲ್ಲಿ ಆ ಭಗವಂತ ಉಂಟು ಮಾಡಿಕೊಟ್ಟು ಎಲ್ಲರಿಗೂ ಆಯಸ್ಸು, ಆರೋಗ್ಯ, ಭಾಗ್ಯ, ಶ್ರೇಯಸ್ಸು, ಅಭಿವೃದ್ಧಿ, ಸಮಸ್ತ ವಿಧವಾದಂತಹ ಸನ್ಮಂಗಲ ಶ್ರೇಯಸ್ಸನ್ನೇ ಅನುಗ್ರಹ ಮಾಡಿಕೊಟ್ಟು ವಿಶೇಷವಾಗಿ ವ್ರತಧಾರಿಗಳಿಗೆ ಆ ಅಯ್ಯಪ್ಪನ ದರ್ಶನವನ್ನು ಮಾಡಿಕೊಂಡು ಆ ಪುಣ್ಯತರವಾದಂತಹ ಸೇವೆಯನ್ನು ಮಾಡಿಕೊಂಡು ಬರಲಿಕ್ಕೆ ಬೇಕಾದಂತಹ ಯೋಗಭಾಗ್ಯವನ್ನು ಅನುಗ್ರಹಿಸಿಕೊಟ್ಟು ಎಲ್ಲರಿಗೂ ಉತ್ತರೋತ್ತರವಾದಂತಹ ಶ್ರೇಯಸ್ಸಾಗಲಿ ಎನ್ನುವುದಾಗಿ ಆ ಶನಿಯ ಅಯ್ಯಪ್ಪನ ಪಾದಾರವಿಂದಗಳಲ್ಲಿ ನಾವೆಲ್ಲರೂ ಶ್ರದ್ಧೆಯಿಂದ ಮಾಡಿಕೊಳ್ಳುವಂತಹ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಪುರುಷೋತ್ತಮ, ದೇಹಿ ಮೇ ಜಗದೀಶ್ವರ, ದೇಹಿ ಮೇ ಶನೈಶ್ಚರ. ಶನಿದೇವರ ಅಯ್ಯಪ್ಪ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಶುಭ ಶನಿವಾರ ಶ್ರೀ ಶನಿದೇವರ ಪೂಜಿಸುವ ಬನ್ನಿ, ಎಳ್ಳು ಭಕ್ತಿಯ ದೀಪವ ಹಚ್ಚಿ ಶನಿದೇವರ ಪಾದವ ಸ್ಮರಿಸುವ ಬನ್ನಿ. ಸೂರ್ಯನಂದನ ಶ್ರೀ ಶನಿದೇವರ ಪೂಜಿಸುವ ಬನ್ನಿ. ಶುಭ ಶನಿವಾರ ಶ್ರೀ ಶನಿದೇವರ ಪೂಜಿಸುವ ಬನ್ನಿ. ನೀಲಛತ್ರನು ನೀಲವಸ್ತ್ರ ಪ್ರಿಯನು, ಕರುಣಾಮಯನು ನೀಲವಲ್ಲಭನು. ನೀಲಛತ್ರನು ನೀಲವಸ್ತ್ರ ಪ್ರಿಯನು, ಕರುಣಾಮಯನು ನೀಲವಲ್ಲಭನು. ಶರಣೆಂದು ಬೇಡೆ ಪೊರೆವ ಸ್ವಾಮಿ, ಶರಣೆಂದು ಬೇಡೆ ಪೊರೆವ ಸ್ವಾಮಿ. ಭುವಿಪಾಲ ದೇವನು ಪಿಂಗಳ ಸ್ವಾಮಿ, ಭುವಿಪಾಲ ದೇವನು ಪಿಂಗಳ ಸ್ವಾಮಿ. ಸೂರ್ಯನಂದನ ಶ್ರೀ ಶನಿದೇವರ ಪೂಜಿಸುವ ಬನ್ನಿ. ಶುಭ ಶನಿವಾರ ಶ್ರೀ ಶನಿದೇವರ ಪೂಜಿಸುವ ಬನ್ನಿ. ಎಳ್ಳು ಭಕ್ತಿಯ ದೀಪವ ಹಚ್ಚಿ ಶನಿದೇವರ ಪಾದವ ಸ್ಮರಿಸುವ ಬನ್ನಿ. ಸೂರ್ಯನಂದನ ಶ್ರೀ ಶನಿದೇವರ ಪೂಜಿಸುವ ಬನ್ನಿ. ಶುಭ ಶನಿವಾರ ಶ್ರೀ ಶನಿದೇವರ ಪೂಜಿಸುವ ಬನ್ನಿ. ಎಳ್ಳು ಭಕ್ತಿಯ ದೀಪವ ಹಚ್ಚಿ ಶನಿದೇವರ ಪಾದವ ಸ್ಮರಿಸುವ ಬನ್ನಿ. ಸೂರ್ಯನಂದನ ಶ್ರೀ ಶನಿದೇವರ ಪೂಜಿಸುವ ಬನ್ನಿ. ಶುಭ ಶನಿವಾರ ಶ್ರೀ ಶನಿದೇವರ ಪೂಜಿಸುವ ಬನ್ನಿ.
ಸ್ವಾಮಿ ಪೊನ್ನಯ್ಯಪ್ಪ ಸ್ವಾಮಿಯರಾದರು ಶರಣ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಸ್ವಾಮಿಯರಾದರು ಶರಣ ಪೊನ್ನಯ್ಯಪ್ಪ ಸ್ವಾಮಿಯರಾದರು ಶರಣ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಸ್ವಾಮಿಯರಾದರು ಶರಣ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಸ್ವಾಮಿಯರಾದರು ಶರಣ ಪೊನ್ನಯ್ಯಪ್ಪ
हृदयनन्दं शास्त्रानं प्रणमाम्यं सर्वशास्त्रनिर्मग्नानकं ब्रह्माण्डनायकं भूतराजमन्त्रं स्वामी ಹಾಗೂ ಶನೇಶ್ವರ ಪೂಜೆ ಇದೆಲ್ಲ ಈಗ ಮುಕ್ತಾಯಗೊಂಡಿರ್ತದೆ. ಈ ವಾರ್ಷಿಕೋತ್ಸವಕ್ಕೆ ಊರ ಹಾಗೂ ಹೊರಊರ ಭಗವದ್ಭಕ್ತರು ನಮಗೆ ಹಲವು ರೀತಿಯಲ್ಲಿ ಹಸಿರು ಪ್ರಾಣಿಗೆ ಹಾಗೂ ಜನ ಸಹಾಯ ಕೊಟ್ಟು ಸಹಕರಿಸುತ್ತಾರೆ. ಊರನ್ನು ಈ ಸಂದರ್ಭದಲ್ಲಿ ನಾವು ಇಲ್ಲಿ ನೆನಪಿಸಿಕೊಳ್ಳಬೇಕಾಗ್ತದೆ. ನಮಗೆ ಇವತ್ತಿನ ಈ ವಾರ್ಷಿಕೋತ್ಸವದ ಮಹಾಪೂಜೆಗೆ ಅನ್ನದಾನಕ್ಕೆ ಅಕ್ಕಿಯನ್ನು ಕೊಟ್ಟು ಸಹಕರಿಸುತ್ತಾರೆ ಶ್ರೀನಿವಾಸ್ ಮಾಡೂರು, ಶ್ರೀ ಶೃಂಗಾರ್ ಗೈಡರ್ಸ್. ಹಾಗೆ ಇವತ್ತಿನ ಅನ್ನದಾನಕ್ಕೆ ತರಕಾರಿಯ ವ್ಯವಸ್ಥೆಯನ್ನು ಕೊಟ್ಟು ಸಹಕರಿಸುತ್ತಾರೆ ಹರ್ಷ ಮತ್ತು ಮನೆಯವರು ಉಚಿತ. ಹಾಗೂ ಅನ್ನದಾನಕ್ಕೆ ಪಾಯಸದ ವ್ಯವಸ್ಥೆಯನ್ನು ಒದಗಿಸಿದ್ದಾರೆ ಪದ್ಮನಾಭ ಪುಷ್ಪ ಪೂಜಾ ಮುಂಬೈ.